ಗ್ರಾಮ ಪಂಚಾಯತ್ ವ್ಯಾಪ್ತಿದ ನಡುಪದವು ಕುಂಟಲಗುರಿಟ್ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗದ ವಿದ್ಯಾರ್ಥಿ ನಿಲಯ ಭೋಜನ ಶಾಲಾ ಕಟ್ಟಡ ನಿರ್ಮಾಣಕ್ಕೆ ಐತಾರ ಶಂಕುಸ್ಥಾಪನೆ ನಡಪಾಯಿರು. ಶಾಸಕರ ಯುಟಿ ಖಾದರ್ ಶಂಕುಸ್ಥಾಪನೆ ನೆರವೇರಿಸಾಯಿರು. ಮಾತಾ ಸಮುದಾಯದ ಚೋಕ್ಲೆಗ್ಲ ಉನ್ನತ ಶಿಕ್ಷಣ ತಿಕ್ಕೋಡು ಪಂಪಿನ ನಿಲೆಟ್ ಕೋಟೆಕಾರ್ ನಾಟಿಕಲ್ ಮಂಜನಾಡಿ ಕೊಣಾಜೆಡು ವಿದ್ಯಾರ್ಥಿ ನಿಲಯ ಸ್ಥಾಪಿಸಾದ ಅಗತ್ಯ ಸೌಲಭ್ಯ ಕಲ್ಪಿಸಾದನ್ನು ಪಣತೆರಿಪಾಯಿನ ಶಾಸಕರು ತಿಕ್ಕಿನ ಹಕ್ಕು ಪತ್ರನು ಪಿರಕೊರ್ದು ಕುಡ್ಲ ವಿಶ್ವವಿದ್ಯಾಲಯಗ ಜಮೀನ್ ಕಲ್ಪಿಸಾಯಿನ ಕೊಣಾಜೆ ಗ್ರಾಮಸ್ಥರೇನು ಏ ಪಗ್ಲ ಮರಪೆರೆ ಇಚ್ಚಿ ಕುಂಟಲಗುರಿಟು ವಿದ್ಯಾರ್ಥಿ ನಿಲಯ ಸ್ಥಾಪನೆಗೆ ದುಂಬಾನಗ ವಿರೋಧಲು ಕೇಂದ್ರ ಬತ್ತದಿತ್ತಂಡು ಆಂಡ ಒವ್ವೆ ಸಮಸ್ಯೆ ಇಚ್ಚಾಂದೆ ಹಾಸ್ಟೆಲ್ ದುಂಬರಿಯೊಂದಿದ್ದು ಇತ್ತೆ ಭೋಜನ ಶಾಲೆಗ್ಲ ಶಂಕುಸ್ಥಾಪನೆ ಮಲ್ತದನ್ನು ಪಂಡಿತರಿಪಾಯರು. ನಮ್ಮ ಪ್ರದೇಶ ಇವತ್ತು ಶೈಕ್ಷಣಿಕವಾದ ಒಂದು ಕಾಶಿ ಅಂತ ನಾವು ಇವತ್ತು ಕರೀಲಿಕ್ಕೆ ಬಯಸ್ತೇವೆ. ಯಾಕೆಂತ ಹೇಳಿದರೆ ಮಂಗಳೂರು ವಿಶ್ವವಿದ್ಯಾನಿಲಯ ಅವತ್ತಿಲ್ಲಿ ಪ್ರಾರಂಭ ಮಾಡಿದ ನಂತರ ಇವತ್ತು ಎಲ್ಲ ರೀತಿಯ ಶೈಕ್ಷಣಿಕ ಕಾಲೇಜುಗಳು ಮತ್ತು ವಸತಿ ನಿಲಯಗಳು ಹಾಸ್ಟೆಲ್ಗಳಲ್ಲಿ ಇವತ್ತು ಆಗ್ತಾ ಬಂದಿದೆ. ನಾನು ಕೊಣಾಜೆ ಗ್ರಾಮದವರನ್ನು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ಬೇರೆಯವರಿಗೆ ಹಕ್ಕುಪತ್ರ ಕೊಟ್ಟಿದ್ದ ಹಕ್ಕುಪತ್ರ ಹಿಂದೆ ಪಡೆದುಕೊಂಡು ಇಲ್ಲಿ ಯೂನಿವರ್ಸಿಟಿಗೆ ಜಾಗ ಬಿಟ್ಟು ಕೊಟ್ಟಂಥ ಇತಿಹಾಸ ಇರುವಂಥ ಒಂದು ದೊಡ್ಡ ಮಟ್ಟ ಪ್ರದೇಶ ಕೊಣಾಜೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಮ್ಮೆ ಜಾಗಿಗೆ ಹಕ್ಕುಪತ್ರ ಕೊಟ್ಟರೆ ಮನೆಗೆ ಮತ್ತೆ ಯಾರು ರಿಟರ್ನ್ ಕೊಡೋದಿಲ್ಲ. ಅದು ಇಲ್ಲೇ ಇಲ್ಲ ಯೂನಿವರ್ಸಿಟಿ ಬರಲಿ ಅಂತ ಹೇಳಿ ಅದರ ಜನ ರಿಟರ್ನ್ ಕೊಟ್ಟು ಇಲ್ಲಿ ಯೂನಿವರ್ಸಿಟಿ ಬರೋ ಕೆಲಸ ಆಯಿತು. ಅದಾದ ಕಾರಣ ಈ ಪ್ರದೇಶದಲ್ಲಿ ಶೈಕ್ಷಣಿಕ ಸಂಬಂಧಪಟ್ಟ ಹಾಗೆ ಬರೀ ಹಿಂದುಳಿದ ವರ್ಗದ ಒಂದು ಹಾಸ್ಟೆಲ್ ಮಾತ್ರ ಅಲ್ಲ, ಎಲ್ಲ ವರ್ಗದವರಿಗೂ ಕೂಡ ಈಗ ನಾವು ಹಾಸ್ಟೆಲಿಗೆ ಕಟ್ಟಿದ್ದೇವೆ. ನೀವು ಹೊಸಗಲ್ಲಿ ಹೋದರೆ ಅಲ್ಲಿ ಬಹುಶಃ ಇವತ್ತು ನಮ್ಮ ಅಲ್ಪಸಂಖ್ಯಾತರ ಇಲಾಖೆಯವರಿಗೆ ಹಾಸ್ಟೆಲ್, ನೀವು ಕೊಣಾಜಿಗೆ ನಮ್ಮ ಮಂಜನಾಡಿ ಹೋದರೆ SC/ST ಅವರ ಹಾಸ್ಟೆಲ್, ಜನರಲ್ ಕ್ಯಾಟಗರಿಯವರಿಗೆ ಇವತ್ತು ನಮ್ಮ ಕೋಟೆಕಾರ್ನಲ್ಲಿ ಹಾಸ್ಟೆಲ್. ಸೊ ಎಲ್ಲ ವರ್ಗದವರು ಯಾರಿಲ್ಲಿ ಬಂದು ಕಲೀಲಿಕ್ಕೆ ಬರ್ತಾರ ಅವ್ರು ಬಹುಶಃ ಶಿಕ್ಷಣದಿಂದ ಉತ್ತಮವಾದ ಅವಕಾಶ ಪಡಬೇಕು ಮತ್ತು ಸಂತೋಷದಿಂದ ಇರಬೇಕೆಂಬ ಉದ್ದೇಶ ಇದ್ದುಕೊಂಡು ಇವತ್ತು ಎಲ್ಲ ರೀತಿಯ ಆ ಒಂದು ಹಾಸ್ಟೆಲ್ಗಳನ್ನು ಎಲ್ಲ ವರ್ಗದವರಿಗೂ ಕೂಡ ಇಲ್ಲಿ ನಾವು ಈಗಾಗಲೇ ಕಟ್ಟಿ ಸ್ಯಾಂಕ್ಷನ್ ಆಗಿದೆ. ಈ ಒಂದು ಭಾಳಷ್ಟು ನಮ್ಮ ಇದು ಪ್ರಾರಂಭಿಕ ಹಂತದಲ್ಲಿ ಪ್ರಾರಂಭ ಆದಂಥ ಹಾಸ್ಟೆಲ್ಗಳು ಬಹುಶಃ ಇವತ್ತು ಇದಕ್ಕೆ ನೂತನ ಕಟ್ಟಡದ ಭೋಜನಾಲಯ ಕಟ್ಟಡ ಪ್ರಾರಂಭಕ್ಕೆ ಇವತ್ತು ನಾವು ಪ್ರಾರಂಭ ಮಾಡ್ತೇವೆ. ಯುವಕರ ಗುತ್ತಿಗೆದಾರರು ಟೆಂಡರ್ ಮುಖಾಂತರ ಅದನ್ನು ಇವತ್ತು ಪಡ್ಕೊಂಡಿದ್ದಾರೆ. ಆದಷ್ಟು ಬೇಗನೆ ಇವತ್ತು ಕೆಲಸ ಮುಗಿಲಿ ಅಂತ ಹೇಳಿ ನಾವು ಕೂಡ ಇವತ್ತು ಬಂದು ಇದಕ್ಕೆಲ್ಲ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೆವು. ಸೊ ಉತ್ತಮವಾದ ಒಂದು ಭೋಜನಾಲಯ ಬರಲಿ, ಇಲ್ಲೇ ವಿದ್ಯಾರ್ಥಿಗಳು ಯಾರು ಇವತ್ತು ಕಲಿತಿದ್ದಾರೆ ಅವರು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಲಿ. ಇಲ್ಲೆಲ್ಲ ಹಾಸ್ಟೆಲ್ನ ವಾರ್ಡನ್ ಮತ್ತು ವಿದ್ಯಾರ್ಥಿಗಳನ್ನು ಕೂಡ ನಾನು ಕಥೆಯನ್ನು ಸಲ್ಲಿಸ್ತೇನೆ. ಇಲ್ಲಿ ಸ್ಟಾರ್ಟಿಂಗ್ ಕಟ್ಟಡ ಬರುವಾಗ ಭಾಳ ಅಬ್ಜೆಕ್ಷನ್ ಇತ್ತು. ಇಲ್ಲಿ ಹಾಸ್ಟೆಲ್ ಬರ್ತದೆ, ಉಪದ್ರ ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ, ಹಾಗೆ ಭಾಳಷ್ಟು ಬೇರೆ ಬೇರೆ ವಿಚಾರ ಇತ್ತು. ಆಗ ನಾವು ಹೇಳಿದ ಹಾಗೇನಾಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಕಲೀಲಿಕ್ಕೆ ಬರೋರು ಅವ್ರಿಗೇನು ಅದು ಇಲ್ಲಿ ತನಕ ಯಾವುದೇ ಒಂದು ಕಂಪ್ಲೇಂಟ್ ಇಲ್ಲದೆ ಭಾಳ ಚೆನ್ನಾಗಿತ್ತು ಊರಲ್ಲಿ. ಬಹುಶಃ ಅಲ್ಲಿಯ ವಿದ್ಯಾರ್ಥಿಗಳನ್ನು ಕೂಡ ನಾನು ಇವತ್ತು ಅಭಿನಂದಿಸಿ ಮೂಡಾದ ಮಾಜಿ ಅಧ್ಯಕ್ಷರು ಇಬ್ರಾಹಿಂ ಕೋಡಿಜಾಲ್, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರು ಮೊಹಮ್ಮದ್ ಮೋನು, ಕೊಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಚಂಚಲಾಕ್ಷಿ, ಸದಸ್ಯರು ದೇವಣ್ಣ ಶೆಟ್ಟಿ, ಇಕ್ಬಾಲ್ ಕೊಣಾಜೆ, ಪ್ರೇಮ್, ಹರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಬದ್ರುದ್ದೀನ್ ಫರೀದ್ ನಗರ, ಪಜೀರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಲತಾ, ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರು ಮುಸ್ತಫಾ ಮಲಾರ್, ಪ್ರಮುಖರು NS ನಾಸಿರ್ ನಡುಪದವ್, ಮೇಘಾ ಸಲೀಂ ಅಸೈಗೋಡಿ, ನಾಸಿರ್ ಕೊಣಾಜೆ ಕ್ರಾಸ್, ಇಬ್ರಾಹಿಂ ತಬ್ಜಿಯಾ ನಡುಪದವ್, ರೆಹಮಾನ್ ಕೋಡಿಜಾಲ್, AK ಅಬ್ದುಲ್ ರೆಹಮಾನ್, ಇಕ್ಬಾಲ್ ಬರುವ, ಪದ್ಮನಾಭ ಮುಟ್ಟಿಂಜ, ಖಾದರ್ ಅಡ್ಕರೆ ಪಟ್ಪು, ರೆಹಮಾನ್ ಚಂದಹಿತ್ಲು, ಮುರಳೀಧರ್ ಶೆಟ್ಟಿ ಮೋರ್ಲಾ, ಮೊಯ್ದೀನ್, ಉದ್ಯಮಿ ಮಸೂದ್ ಚಿಕ್ಕಮಗಳೂರು, ಗುತ್ತಿಗೆದಾರರು ಹಮೀದ್ ನದೀಂ ಈ ಪೊರ್ತು ಒಟ್ಟುಗೇತರು. ಕೊಣಾಜೆ ಗ್ರಾಮ ಪಂಚಾಯತ್ ಸದಸ್ಯರು ನಜರ್ ಶಾ ಪಟ್ಟೋರಿ ಎತ್ಕೊಂದು ಸಭೆ ಸುಧಾರಿಕೆ ಮಲ್ತದು ಪ್ರಾಸ್ತಾವಿಕ ಪಾತ್ರ ಪಂಡರು. ಕೊಣಾಜೆ ಗ್ರಾಮದ ದೇವರಾಜ ಅರಸು ಈ ವಸತಿ ಗೃಹದಲ್ಲಿ ವಿಶೇಷವಾಗಿ ಸುಮಾರು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಮ್ಮ ಶಾಸಕರ ಮುತವರ್ಜಿಯಲ್ಲಿ ಅವರ ನಿರ್ದೇಶನದಂತೆ ಇವತ್ತು ಭೋಜನ ಕೊಠಡಿಯನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮ್ಮೆಲ್ಲರ ನೆಚ್ಚಿನ ಶಾಸಕರು, ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ಉಪನಾಯಕರು, ಆತ್ಮೀಯರು ಆದಂಥ ಶ್ರೀ UT ಖಾದರ್ ಸರ್ ಅವರು ಬಂದಿದ್ದಾರೆ. ಅವರು
ಕ್ಷೇತ್ರದ ಪ್ರತಿಯೊಂದು ವರ್ಗಗಳಿಗೂ ಪ್ರತಿಯೊಂದು ಜನರಿಗೂ ರಸ್ತೆ ಮತ್ತು ಚರಂಡಿ ಅಥವಾ ಇನ್ನಿತರ ಕೇವಲ ಇಂಥ ಕಾಮಗಾರಿಗಳಲ್ಲದೆ ವಸತಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಇಂಥ ವಸತಿ ಕೇಂದ್ರಗಳಿಗೂ ಕೂಡ ಅನುದಾನವನ್ನು ಒದಗಿಸುವಲ್ಲಿ ಅವರ ಮುಖ್ಯ ಜವಾಬ್ದಾರಿಯನ್ನು ವಹಿಸುವಂಥ ನಮ್ಮೆಲ್ಲರ ಶಾಸಕರು ಅವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕಿದ್ದಾರೆ.